ಇಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ. ಈ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಪ್ರವಾಸೋದ್ಯಮ ಇಲಾಖೆ ಹಾಗೂ ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ಟೂರಿಸಂ ಡೇಯನ್ನ ಮಂಗಳೂರಿನ ತಣ್ಣೀರುಬಾವಿ ಬೀಚ್ನಲ್ಲಿ ಆಚರಿಸಲಾಯಿತು. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ಕೆವಿ ರಾಜೇಂದ್ರ ಅವರು ದಿನಾಚರಣೆಯನ್ನ ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿದರು. ಇದೇ ವೇಳೆ ಜಿಲ್ಲಾಧಿಕಾರಿಯವರು ವಿದ್ಯಾರ್ಥಿಗಳನ್ನ ಕರೆದು ಗಿಡಕ್ಕೆ ನೀರು ಹಾಕಿಸುವ ಮೂಲಕ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬ ಸಂದೇಶವನ್ನ ಸಾರಿದರು. ಇದೇ ವೇಳೆ ಮಾತನಾಡಿದ ಅವರು, ಕೋವಿಡ್ ಬಂದ ನಂತರ ನಮ್ಮ ಜೀವನ ಶೈಲಿ ಮೇಲೆ ಪರಿಣಾಮ ಬೀರಿದೆ. ಕೋವಿಡ್ ಬಂದ ನಂತರದಲ್ಲಿ ಜನರ ಮನೋಭಾವದಲ್ಲಿಯೂ ಬದಲಾವಣೆಯಾಗಿದೆ. ನಮ್ಮಲ್ಲಿ ಅನೇಕ ಸಾಂಪ್ರದಾಯಿಕವಾದ ಕಲೆಗಳು ಇವೆ, ಅದರಲ್ಲಿ ಕೆಲವು ಅಳಿವಿನಂಚಿನಲ್ಲಿದೆ. ಅದಕ್ಕೆ ಜೀವ ಕೊಡುವ ಅಂತಹ ಕಲೆಗಳನ್ನು ಅಭಿವೃದ್ಧಿಪಡಿಸುವ ಕಾರ್ಯವನ್ನ ಮಾಡಲಿದ್ದೇವೆ ಎಂದರು. ಇದೇ ವೇಳೆ ಬೀಚ್ನಲ್ಲಿ ವಾಲಿಬಾಲ್ನಲ್ಲಿ ವಿಜೇತರಾದ ತಂಡಗಳಿಗೆ ಬಹುಮಾನವನ್ನ ವಿತರಿಸಲಾಯಿತು. ವಿಶ್ವ ಪ್ರವಾಸಿ ದಿನಾಚರಣೆ ಇವತ್ತು ನಾವು ಸಾಂಕೇತಿಕವಾಗಿ ಸಿಂಬಾಲಿಕ್ ಆಗಿ ನಾವು ಒಳಗಡೆ ಏನು ಇವತ್ತು ತಣ್ಣೀರುಬಾವಿ ಬೀಚ್ ಒಳಗಡೆ ನಾವು ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಈ ಒಂದು ವಿಷಯದ ಕುರಿತಾಗಿ ಬಹಳಷ್ಟು ವಿಚಾರಗಳನ್ನು ನಾವು ಶೇರ್ ಮಾಡ್ಕೋಬೇಕಾಗುತ್ತೆ. ಇವತ್ತು ಇದರಲ್ಲಿ ಒಂದು ಕೋವಿಡ್ ಒಂದು ಬ್ಯಾಕ್ಗ್ರೌಂಡಲ್ಲಿ ಏನು ಕೋವಿಡ್ ಪ್ಯಾಂಡಮಿಕ್ ಜನವರಿ ಮತ್ತು ಫೆಬ್ರವರಿಲಿ ಸ್ಟಾರ್ಟ್ ಆದ ನಂತರ, ಮಾರ್ಚಿನ ನಂತರ ಏನು ಲಾಕ್ಡೌನ್ ಆದ ನಂತರ ಯಾವ್ಯಾವ ರೀತಿ ಒಳಗಡೆ ಲೈಫ್ ಸ್ಟೈಲ್ನ ಆಗಿರ್ಬೋದು, ಲೈವ್ಲಿಹುಡ್ ಆಗಿರ್ಬೋದು, ಮತ್ತು ಎನ್ವಿರಾನ್ಮೆಂಟ್ ಎಕಾಲಜಿ ಮೇಲೆ ಅಫೆಕ್ಟ್ ಆಗಿದೆ ಅನ್ನೋದನ್ನ ನಾವೆಲ್ಲರೂ ಕೂಡ ಒಂದ್ಸಲ ಯೋಚನೆ ಮಾಡಬೇಕಾಗಿದೆ. ಬಹಳಷ್ಟು ಇಂಡಸ್ಟ್ರಿಗಳು ಲೈವ್ಲಿಹುಡ್ ಆಗಿರ್ಬೋದು ಮತ್ತು ಲೈಫ್ ಸ್ಟೈಲ್ಗೆ ಸಂಬಂಧಪಟ್ಟ ಹಾಗೆ ನಾವು ಹೈಲೈಟ್ ಮಾಡಿ ನೋಡೋದಾದರೆ, ನಮ್ಮ ದೇಶದಲ್ಲಿ ಆಗಿರ್ಬೋದು, ವರ್ಲ್ಡ್ ಒಳಗಡೆ ಆಗಿರ್ಬೋದು, ಈ ಟೂರಿಸಮ್ನಿಂದ ಭಾಳಷ್ಟು GDP ಕಾಂಟ್ರಿಬ್ಯೂಷನ್ ಅನ್ನೋದು ಭಾಳ ಜಾಸ್ತಿ ಇರುತ್ತೆ. ಜನ ಟ್ರಾವೆಲ್ ಮಾಡ್ತಾರೆ, ಹೋಟೆಲ್ಸ್ಗಳಲ್ಲಿ ಉಳಿತಾರೆ, ಬೇರೆ ಬೇರೆ ರೀತಿಯಾದಂತಹ ಪ್ರವಾಸಿ ತಾಣಗಳಿಗೆ ವಿಸಿಟ್ ಮಾಡೋದ್ರಿಂದ ಲೋಕಲ್ ಇರುವಂತಹ ಜನಗಳಿಗೆ ಹೆಚ್ಚಿನ ಪ್ರಮಾಣದ ಲೈವ್ಲಿಹುಡ್ ಅಪಾರ್ಚುನಿಟಿಗಳು ಸಿಗ್ತಾ ಹೋಗುತ್ತೆ. ಆದರೆ ಈ ಕೋವಿಡ್ ಪ್ಯಾಂಡಮಿಕ್ ಬಂದ ನಂತರ ಇವೆಲ್ಲವೂ ಕೂಡ ಸಾಲ್ವ್ ಆಗಿರೋದ್ರಿಂದ ಎಲ್ಲೋ ಒಂದು ಕಡೆ ಇದು ಕ್ಯಾಸ್ಕೇಡಿಂಗ್ ಎಫೆಕ್ಟ್, ಅದರದ್ದು ನೆಗೆಟಿವ್ ಟೈಪ್ ಒಳಗಡೆ ಏನು ಎಫೆಕ್ಟ್ ಆಗಿರುತ್ತೆ ಅದು ಅಗ್ರಿಕಲ್ಚರ್ ಆಗಿರ್ಬೋದು ಮತ್ತು ಎಕಾನಮಿ ಮೇಲೆ ಆಗಿರ್ಬೋದು, ಅದರೊಳಗಡೆ ಮೇಜರ್ ಆಗಿ ಅಫೆಕ್ಟ್ ಆಗಿರೋದು ನಾವೆಲ್ಲರೂ ಕೂಡ ನಾವು ನೋಡಿದ್ದೀವಿ.